ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಜಬರ್ದಸ್ತ್ ಆಗಿ ನೀವು ನೋಡ್ತೀರಾ ಉಡುಪಿಯ ಫೇಮಸ್ ಪಾಪ್ಯುಲರ್ ರೆಸ್ಟೋರೆಂಟ್ಸ್ ಬಗ್ಗೆ. ಸೊ ಇದರಲ್ಲಿ ಫಿಶ್ ಇರುತ್ತೆ, ಚಿಕನ್ ಮಟನ್ ಇರುತ್ತೆ ಅಂಡ್ ವೆಜ್ ಕೂಡ ಇರುತ್ತೆ. ಇಂತಹ ಒಂದು ಟಾಪ್ ಫುಡ್ ಹೋಟೆಲ್ಸ್ ಯಾವುದು, ಮಸ್ಟ್ ವಿಸಿಟ್ ಪ್ಲೇಸಸ್ ಏನು ಉಡುಪಿ. ಸೊ ತಡ ಮಾಡದೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಉಡುಪಿ ಅಂದರೆ ಬೀಚಸ್ ಹಾಗೆಯೇ ಟೆಂಪಲ್ಗೆ ತುಂಬಾನೇ ಫೇಮಸ್. ಬೀಚ್ ಅಂದರೆ ಮತ್ತೊಂದು ನೆನಪಾಗೋದು ಮೀನು. ಎಸ್, ಉಡುಪಿಯಲ್ಲಿ ಹಲವಾರು ಬೀಚಸ್ಗಳು ಇರೋದ್ರಿಂದ ಇಲ್ಲಿ ಮೀನಿನ ಊಟ ರುಚಿ ರುಚಿಯಾದಂಥ ಸಿಗುತ್ತೆ. ಅಂಥ ಒಂದು ಫೇಮಸ್ ಹೋಟೆಲ್ ಅಂದರೆ ಹೋಟೆಲ್ ತಿಮ್ಮಪ್ಪ. ಇದು ಸುಮಾರು ಕರಾವಳಿ ಮಲ್ಪೆ ಹೋಗುವಂಥ ರೋಡಲ್ಲೇ ಇರುತ್ತೆ. ಇವರ ಒಂದು ಕಿಚನ್ ಏರಿಯಾ ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆಯಂತ. ಹಾಗೆಯೇ ಇದು ಸೀಟಿಂಗ್ ಏರಿಯಾ. ಇಲ್ಲಿ 2 ಸೀಟಿಂಗ್ ಏರಿಯಾ ಇದೆ, ಒಂದು ಹಳೆ ಹೋಟೆಲ್ ಹತ್ರ, ಹಾಗೆಯೇ ಇದು ಹೊಸದಾಗಿ ಮಾಡಿರುವಂಥದ್ದು. ಸರಿ, ಇಂಥ ಒಂದು ಹೋಟೆಲ್ಗೆ ಬಂದಮೇಲೆ ನಾನು ಏನೆಲ್ಲ ಟ್ರೈ ಮಾಡಿರಬಹುದು ಅಂತ ಯೋಚನೆ ಮಾಡ್ತಾ ಇರೋರಿಗೆ ನನ್ನ ಎಲೆನಲ್ಲಿ ಯಾವ್ಯಾವ ಮೀನಿದೆ ಅಂತ ಹೇಳ್ತಾ ಹೋಗ್ತೀನಿ. ಉಪ್ಪಿನಕಾಯಿ ಹಾಕಿ ತರಕಾರಿ ಹಾಕಿದ್ಮೇಲೆ ಒಂದೊಂದೇ ಮೀನು ಹಾಕ್ತಾ ಬಂದರು. ಸೊ ಏನದು, ಪಯ್ಯ, ಪಾಂಫ್ರೆಟ್, ಅಂಜಲ್, ಬಂಗುಡೆ ಮೀನು, ಲೇಡಿ ಫಿಶ್ ಕಾಣೆ ಅಂತ ಹೇಳ್ತೀವಿ, ಹಾಗೆಯೇ ನಂಗ್ ಮತ್ತು ಕೊಡ್ಡೈ. ಇಲ್ಲಿಗೆ ಮುಗೀತು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ, ಮತ್ತಷ್ಟು ಫಿಶ್ ವೆರೈಟೀಸ್ನ ತರ್ತಾನೇ ಇದ್ರು. ಕ್ರ್ಯಾಬ್ ಇದೆ, ಪ್ರಾನ್ಸ್ ಗಿರೋಸ್ಟ್, ಹಾಗೆಯೇ ಪೆಪ್ಪರ್ ಡ್ರೈ ಇದೆ, ಆಮೇಲೆ ಒಂದು ರವಾ ಫ್ರೈಯಲ್ಲಿ ಮಾಡಿರುವಂಥ ಫಿಶ್ ಇದೆ, ಹಾಗೆಯೇ ಸಿಲ್ವರ್ ಫಿಶ್. ಅದ್ರ ಜೊತೆಗೆ ಒಂದು ಸ್ವಲ್ಪ ವೈಟ್ ರೈಸ್ ಹಾಗೆಯೇ ಬ್ರೌನ್ ರೈಸ್ ಹಾಕಿದ್ರು. ಅದ್ರ ಮೇಲೂ ರುಚಿ ರುಚಿಯಾಗಿರುವಂಥ ಮಿಕ್ಸ್ ಮೀನಿನ ಸಾಂಬಾರನ್ನ ಹಾಕಿದ್ರು. ನಾನು ಒಂದಂತೂ ಹೇಳುವಲ್ಲೇ, ನನಗೆ ಎಷ್ಟು ಚೆನ್ನಾಗಿರೋ ಪ್ರೆಸೆಂಟೇಷನ್ ಮಾಡಿಕೊಟ್ಟಿದ್ದಾರೆ ಅಂದರೆ ಇದನ್ನು ತಿಂದು ಹಾಳು ಮಾಡೋಂಥ ಮನ್ಸು ಬರುತ್ತಾ ಹೇಳಿ. ಮೀನಂದ್ರೆ ನನಗಂತೂ ಸಖತ್ತಾಗಿ ಇಷ್ಟ. ಅಂಡ್ ಇಷ್ಟೊಂದು ವೆರೈಟೀಸ್ ಇರ್ಬೇಕಾದ್ರೆ ಸಖತ್ತಾಗಿರುತ್ತಲ್ವಾ. ಬನ್ನಿ ಟೇಸ್ಟಿಂಗ್ ಬ್ಯಾಟಿಂಗ್ ಮಾಡೋಣ. ಇದು ಪ್ರಾನ್ಸ್ ಪೆಪ್ಪರ್ ಫ್ರೈ ಅಂತೆ. ಕರುಳು ಮಸಾಲೆ. ನಿಮಗೆ ವೈಟ್ ರೈಸ್ ಬೇಕು ಅಂದರೆ ವೈಟ್ ರೈಸ್ ತಿನ್ಬೋದು. ಆದರೆ ಉಡುಪಿ ಮಂಗಳೂರಿನಲ್ಲಿ ಸಾಮಾನ್ಯವಾಗಿ ಬಾಯ್ಲ್ಡ್ ರೈಸ್ನ ಅಂದರೆ ಬ್ರೌನ್ ರೈಸ್ನ ತುಂಬ ಜನ ಇಷ್ಟಪಡ್ತಾರೆ. ಇದು ನಂಗ್ ಎಷ್ಟು ದೊಡ್ಡದಾಗಿದೆಯಲ್ಲ ಈ ನಂಗ್. ಪ್ರತಿಯೊಂದು ಮೀನಿಗೆ ಈ ಥರದ ಮಸಾಲೆ ಹಾಕಿದ್ರು. ಆ ಮಸಾಲೆ ಟೇಸ್ಟೇ ಒಂಥರ ಬೇರೆ ರೀತಿಯಲ್ಲಿತ್ತು. ಇದು ಪಾಂಫ್ರೆಟ್ ಅಂತ ಹೇಳ್ತೀವಿ, ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಮೀನು ಇದು. ಈ ಹೋಟೆಲ್ನಲ್ಲಿ ನಿಮಗೆ 40 ರೂಪಾಯಿಂದ ಒಂದು ಫಿಶ್ ಮೀಲ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಿಮಗೆ ಪಲ್ಯ, ರುಚಿ ರುಚಿಯಾದಂತಹ ಅನ್ನ, ಮೀನಿನ ಸಾರು, ಅದ್ರ ಜೊತೆಗೆ ಉಪ್ಪಿನಕಾಯಿ ಕೊಡ್ತಾರೆ. ಹಾಗೆಯೇ ಕಮ್ಮಿ ಬೆಲೆಯ ಮೀನು ಅಂದರೆ ಬೂತಾಯಿ ಮೀನು. ಅದು ಅಷ್ಟೇ ರುಚಿ ಇರುತ್ತೆ, ಕಮ್ಮಿ ಬೆಲೆಗಾದ್ರೂ 40 ರೂಪಾಯಿಗೆ 3 ಪೀಸ್ ಬೂತಾಯಿ ಮೀನು ಸಿಗುತ್ತೆ. ಹಾಗೆಯೇ ತುಂಬ ಜಾಸ್ತಿ ರೇಟ್ ಅಂದರೆ ಪಾಂಫ್ರೆಟ್. ಈ ಮೀನಿಗೆ 300 ರೂಪಾಯಿಂದ 350 ರೂಪಾಯಿ ತನಕನೂ ಇರುತ್ತೆ. ಸೀಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಬಂದಿರೋದು ಮಳೆಗಾಲದಲ್ಲಿ ಇಷ್ಟೊಂದು ವೆರೈಟೀಸ್ ಇರಬೇಕಾದ್ರೆ ಇನ್ನು ಅಂದ್ಕೊಳ್ಳಿ ಸೀಸನ್ ಇರೋ ಟೈಮ್ನಲ್ಲಿ ಯಾವ ರೀತಿಯ ರುಚಿಯಾದಂಥ ಫಿಶ್ ವೆರೈಟೀಸ್ ಅಲ್ಲಿ ಸಿಗುತ್ತೆ ಅಂತ. ಇದು ಸಿಲ್ವರ್ ಫಿಶ್ ನಾನು ತಿಂದಾಯಿತು, ಅದು ಪುಟ್ಟದ ಮೀನು. ಹಾಗೆಯೇ ಇದು ಲೇಡಿ ಫಿಶ್ ಅಂತ ಹೇಳ್ತೀವಿ. ಇದು ಕೂಡ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಮೀನು. ಇವರ ಟೈಮಿಂಗ್ಸ್ ಬಂದ್ಬಿಟ್ಟು ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆ ತನಕ, ಹಾಗೆಯೇ ರಾತ್ರಿ 7 ಗಂಟೆಯಿಂದ 10 ಗಂಟೆ ತನಕ. ನಾನೊಂದು ಸ್ವಲ್ಪ ಬೇಗ ಹೋಗಿದ್ರಿಂದ ನನಗೆ ಆರಾಮದಲ್ಲಿ ಕೂತು ಎಂಜಾಯ್ ಮಾಡೋದಕ್ಕಾಯಿತು. ಬಟ್ ನಾನು ಹಾಗೆ ವಿಡಿಯೋ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ಒಂದಷ್ಟು ಜನ ಬರ್ತಾನೆ ಇದ್ರು. ಅನ್ಕೋಬೇಡಿ ಈ ಹೋಟೆಲ್ ರಶ್ ಇರಲ್ಲ ಅಂತ, ತುಂಬಾ ರಶ್ ಇರುತ್ತೆ. ವೀಕೆಂಡ್ಸ್ಗಂತೂ ಹೆವಿ ಕ್ರೌಡ್ ಇರುತ್ತೆ ಇಲ್ಲಿ. ನಿಮಗೆ ಕ್ಲೋಸಪ್ ಶಾಟ್ ತೋರಿಸ್ದೇ ಇದ್ರೆ ಹೇಗೆ ಅಲ್ವಾ. ಎಷ್ಟು ಚೆನ್ನಾಗಿರುವಂಥ ಸಾಫ್ಟ್ ಆಗಿರುವಂಥ ಫ್ರೆಶ್ ಮೀನುಗಳಲ್ವಾ, ಅದನ್ನು ನೋಡಿದ್ರೇ ಗೊತ್ತಾಗುತ್ತೆ. ಇದ್ರ ಜೊತೆಗೆ ನಿಮಗೆ ಬೇಕು ಅಂದರೆ ಮಜ್ಜಿಗೆನೂ ಕೊಡ್ತಾರೆ. ಮಸಾಲೆ ಫಿಶ್ ಟೇಸ್ಟೇ ಒಂಥರ, ಆದರೆ ರವಾ ಫಿಶ್ ಟೇಸ್ಟ್ ಇನ್ನೊಂದು ಥರನೇ ಇರುತ್ತೆ. ನೀವಂತೂ ಈ ಹೋಟೆಲ್ಗೆ ಬಂದಾಗ ಎರಡನ್ನು ಮಿಸ್ ಮಾಡದೆ ಟ್ರೈ ಮಾಡಲೇಬೇಕು. ಆ ರವಾ ಫ್ರೈ ಅಂತೂ ಕರುಮ್ ಕುರುಮ್ ಕರುಮ್ ಕುರುಮ್ ಕರುಮ್ ಕುರುಮ್ ಅಂತ ಇತ್ತು.
ಹೋಟೆಲ್. ಇದನ್ನೆಲ್ಲ ನಾನು ಫಿನಿಶ್ ಮಾಡ್ತೀನಿ. ನಿಮ್ಮನ್ನ ನೆಕ್ಸ್ಟ್ ಹೋಟೆಲ್ನಲ್ಲಿ ಭೇಟಿ ಆಗ್ತೀನಿ. ನೆಕ್ಸ್ಟ್ ಹೋಟೆಲ್ ಬಂದ್ಬಿಟ್ಟು ವುಡ್ಲ್ಯಾಂಡ್ಸ್ ರೆಸ್ಟೋರೆಂಟ್. ಇದು ನಮ್ಮ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಹೋಗುವಂಥ ದಾರಿಯಲ್ಲೇ ಸಿಗುತ್ತೆ. ಇದಂತೂ ವೆಜಿಟೇರಿಯನ್ ಫುಡ್ಗೆ ಎಷ್ಟು ಫೇಮಸ್ ಆಗಿದೆ ಅಂದರೆ ನೀವು ನಾನ್ ವೆಜಿಟೇರಿಯನ್ ಆಗಿದ್ರೂ ಕೂಡ ಅಷ್ಟೇ ಎಂಜಾಯ್ ಮಾಡ್ತೀರಾ. ಈ ಹೋಟೆಲ್ಗೆ ಎಂಟ್ರಿ ಆಗಿದ ತಕ್ಷಣ ಇಂಟೀರಿಯರ್ ಈ ಥರ ಇದೆ. ತುಂಬಾ ಕೋಸಿ ಆಗಿರುವಂಥ ಒಂದು ಲೈಟಿಂಗ್ ಸೆಟಪ್ ಇದೆಯಂತಲೇ ಹೇಳ್ಬೋದು. ವುಡ್ಲ್ಯಾಂಡ್ಸ್ಗೆ ಹೋಗಿದ ತಕ್ಷಣವೇ ಒಂಥರ ಡಿಫ್ರೆಂಟ್ ಆಗಿರುವಂಥ ಸ್ಮೆಲ್ ಇರುತ್ತಲ್ವಾ. ಇದು ಅವರ ಫೇಮಸ್ ಬೀಟ್ರೂಟ್ ಕಟ್ಲೆಟ್. ನಾನು ಹೋಗಿದ ತಕ್ಷಣ ಅವ್ರಿಗೆ ಹೇಳಿದ ಒಂದೇ ಮಾತು, ನಿಮ್ಗೆ ಏನೆಲ್ಲ ಫೇಮಸ್ ಐಟಮ್ಸ್ ಇದೆ ಅದನ್ನೆಲ್ಲ ನನ್ನ ಟೇಬಲ್ಗೆ ಪ್ಲೀಸ್ ತಂದಿಡಿ ಅಂತ. ಅವರು ಒಂದೊಂದಾಗಿ ರುಚಿಯಾದಂಥ ಐಟಮ್ಸ್ನ ತರ್ತಾ ಹೋದರು. ಇದು ರವೆ ಇಡ್ಲಿ ಆ್ಯಂಡ್ ಪಕ್ಕದಲ್ಲಿ ಇರುವಂಥ ಅವರ ಫೇಮಸ್ ಒಥೆಂಟಿಕ್ ಬ್ರೆಡ್ ಮಸಾಲ. ಎಲ್ಲ ಹೋಟೆಲಲ್ಲಿ ಅವ್ರವ್ರ ಸೀಕ್ರೆಟ್ ರೆಸಿಪಿ ಇರುತ್ತಂತೆ. ದಿಸ್ ಇಸ್ ವುಡ್ಲ್ಯಾಂಡ್ಸ್ ಸೀಕ್ರೆಟ್ ರೆಸಿಪಿ ಅಂತಾನೆ ಹೇಳ್ಬೋದು. ವಾವ್, ಸೋ ಟೇಸ್ಟಿ ಯಾರ್, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಚೋಲೆ ಭಟೂರೆ. ನನಗೆ ಚೋಲೆ ಭಟೂರೆ ಅಷ್ಟೊಂದು ಇಷ್ಟ ಇಲ್ಲದೆ ಇದ್ದರೂ ಈ ಹೋಟೆಲ್ಗೆ ಬಂದ ಮೇಲೆ ಈ ಚೋಲೆನ ತಿಂದು ನನಗೆ ಅನಿಸಿದ್ದು ಒಂದೇ, ಮತ್ತೊಂದು ಸತಿ ಬಂದು ಖಂಡಿತವಾಗ್ಲೂ ಇದನ್ನು ತಿನ್ನಲೇಬೇಕು ಅಂತ. ಯಾಕಂದರೆ ತುಂಬಾ ಯುನೀಕ್ ಟೇಸ್ಟಲ್ಲಿತ್ತು. ಐ ಲವ್ಡ್ ಎವ್ರಿ ಬೈಟ್. ಸುಮಾರು 33 ವರ್ಷಗಳಿಂದ ಉಡುಪಿ ಜನರ ಹಾಗೆಯೇ ಟೂರಿಸ್ಟ್ಗಳ ಮನಸ್ಸನ್ನು ಗೆದ್ದಿರುವಂಥ ಹೋಟೆಲ್ ಅಂತಲೇ ಹೇಳ್ಬೋದು. ಈ ಹೋಟೆಲ್ಗೆ ನಾನು, ನನ್ನ ಅಪ್ಪ ಅಮ್ಮ, ನನ್ನ ಕಸಿನ್ 3 ಜನ ಹೋಗಿದ್ವಿ. ಔಟ್ ಆಫ್ ದಿಸ್ ವರ್ಲ್ಡ್, ಸೋ ಗುಡ್. ಈ ಚಳಿ ವೆದರ್ಗೆ ಈ ತರ ಬಿಸಿ ಬಿಸಿ ತಿಂದ್ರೆ ಏನ್ ಸಕ್ಕತ್ತಾಗಿರುತ್ತೆ ಗೊತ್ತಾ. ಇದು ಗೀ ಮಸಾಲ ಎಷ್ಟು ಚಂದ ಕಾಣಿಸ್ತಾ ಇದೆಯಲ್ಲ. ಅದ್ರ ಜೊತೆಗೆ ಕೆಂಪು ಚಟ್ನಿ ಹಾಗೆಯೇ ತೆಂಗಿನಕಾಯಿ ಚಟ್ನಿ, 2 ಚಟ್ನಿ ಕೊಡ್ತಾರೆ. ಇದ್ರ ಒಳಗಡೆ ಆಲೂಗಡ್ಡೆ ಪಲ್ಯನೂ ಇತ್ತು. ಸೂಪರಾಗಿ ರುಚಿಯಾಗಿ ಕ್ರಿಸ್ಪಿಯಾಗಿರುವಂಥ ಈ ದೋಸೆನ ನಾನು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಗೊತ್ತಾ. ನಿಮಗೆ ಇಲ್ಲಿ 99 ರುಪೀಸ್ಗೆ ಒಂದು ಥಾಲಿ ಕೂಡ ಸಿಗುತ್ತೆ, ಲಂಚ್ ಥಾಲಿ ಅಂತ. ಹಾಗೆಯೇ ಇದು ಬಂದ್ಬಿಟ್ಟು ಆನಿಯನ್ ರವಾ ದೋಸೆ. ಇದು ಎಷ್ಟು ತೆಳ್ಳಗಿದೆಯಂದರೆ ಬಾಯಿಗೆ ಹಾಕಿದ ತಕ್ಷಣ ಆ ಕ್ರಿಸ್ಪಿ ಫೀಲಿಂಗ್ ನಮಗೆ ಗೊತ್ತಾಗುತ್ತೆ. ಉಡುಪಿಯ ಟ್ರೆಡಿಷ್ನಲ್ ಫುಡ್ ಐಟಮ್ಸ್ ಯಾವುದು ಅಂತ ಕೇಳಿದ್ರೆ ಈ 3. ಒಂದು ಮೂಡೆ ಅಂತ ಇದೆ, ಗ್ರೀನ್ ಕಲರ್ ಲೀಫಲ್ಲಿ ಕಟ್ಟಿರೋದು. ಹಾಗೆಯೇ ಶೇವಿಗೆ, ಅದರ ಜೊತೆಗೇ ಮಂಗಳೂರು ಬನ್ಸ್, 3 ಡಿಫ್ರೆಂಟ್ ಐಸ್ ಕ್ರೀಮ್ ಲೇಯರ್ಸ್, ಅದ್ರ ಜೊತೆಗೆ ಇರುವಂಥ ಹಣ್ಣುಗಳು, ಆ ಚೆರಿ ಹಾಗೆಯೇ ನಟ್ಸ್. ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಪ್ರತಿಯೊಂದು ಲೇಯರ್ನ ಅಷ್ಟು ಚೆನ್ನಾಗಿ ಸವಿಬೋದು. ಅಷ್ಟು ಚೆನ್ನಾಗಿರುವಂಥ ಇಂಥ ಫೇಮಸ್ ಗಡ್ಬಡ್ ನಮಗೆ ಸಿಗೋದು ಈ ವುಡ್ಲ್ಯಾಂಡ್ಸಲ್ಲಿ. ಈ ಹೋಟೆಲ್ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ 8:30ಯಿಂದ ಮಧ್ಯಾಹ್ನ 3:30 ತನಕ, ಹಾಗೆಯೇ ಸಂಜೆ 5:30ಯಿಂದ ರಾತ್ರಿ 9 ಗಂಟೆ ತನಕ. ಈ ವಿಡಿಯೋದಲ್ಲಿ ನೋಡ್ತಾ ಇರುವಂಥ ಪ್ರತಿಯೊಂದು ಐಟಮ್ ಇವರ ಟಾಪ್ ಸೆಲ್ಲಿಂಗ್ ಫುಡ್ ಐಟಮ್ಸ್. ಸೊ ಹಾಗಾಗಿ ನೀವು ನೆಕ್ಸ್ಟ್ ಟೈಮ್ ವುಡ್ಲ್ಯಾಂಡ್ಸ್ಗೆ ಹೋದಾಗ ಇದನ್ನಂತೂ ಟ್ರೈ ಮಾಡಲೇಬೇಕು. ಇದೀಗ ನೆಕ್ಸ್ಟ್ ಹೋಟೆಲ್. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಯಾರಿಗಿಷ್ಟ ಹೇಳಿ, ನನಗಂತೂ ತುಂಬಾ ಇಷ್ಟ. ಕಲ್ಪನಾ ಥಿಯೇಟರ್ ಪಕ್ಕದಲ್ಲೇ ಇರುವಂಥ ಹೊಸ ರೆಸ್ಟೋರೆಂಟ್ ಅಂದರೆ ಇದು. ಈ ಪ್ಲೇಸ್ ಹೆಸರು ದೊಣ್ಣೆ ಬಿರಿಯಾನಿ ಅಂತ. ಸೊ ಈ ದೊಣ್ಣೆ ಬಿರಿಯಾನಿ ಪ್ಲೇಸ್ ನೀವು ಬೆಂಗಳೂರಲ್ಲಿ ಕೇಳಿದ್ರಿ, ಆದರೆ ಮೊದಲನೇ ಸತಿಗೆ ನಮ್ಮ ಉಡುಪಿಯಲ್ಲಿ ಓಪನ್ ಆಗಿರೋದು. ನಿಜವಾಗ್ಲೂ ಹೇಳಬೇಕು ಅಂದರೆ ಎಂಟ್ರಿ ಆಗಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಗಿದ್ದು ಇವರ ಇಂಟೀರಿಯರ್. ಎಷ್ಟು ಟ್ರೆಡಿಷ್ನಲ್ ಆಗಿ ತುಂಬಾ ಡಿಫ್ರೆಂಟ್ ಆಗಿರುವಂಥ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ಹಾಗೆಯೇ ಮೇಲ್ಗಡೆ 2 ಡಿಫ್ರೆಂಟ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ. ನಮ್ಮ ಉಡುಪಿನಲ್ಲಿ ಬಿರಿಯಾನಿ ಬೆಸ್ಟಾಗಿ ಎಲ್ಲಿ ಸಿಗೋದು ಅಂತ ಕೇಳಿದ್ರೆ ಎಲ್ಲರಿಗೂ ಕನ್ಫ್ಯೂಷನ್ ಆಗೋದು ಸಾಮಾನ್ಯ. ಸೊ ನಾನು ಅಂದ್ಕೊಂಡೆ ಈ ಬಿರಿಯಾನಿ
ತೋರ್ಸೋದ್ಕಿಂತ ನಾನು ದೊಣ್ಣೆ ಬಿರಿಯಾನಿ ನಮ್ಮ ಉಡುಪಿಯಲ್ಲಿ ಇದೆ ಅಂತ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ದೊಣ್ಣೆ ಬಿರಿಯಾನಿ ಪ್ಲೇಸಿಗೆ ಬಂದು ನಾನು ಆರ್ಡರ್ ಮಾಡಿರುವಂಥ ಸ್ಟಾರ್ಟರ್ಸ್ನ ಇಷ್ಟು ವೆರೈಟೀಸ್ ಯಾವ್ದು ಅಂತ ನಿಮಗೆ ಹೇಳಬೇಕು. ಇಲ್ಲಿರೋದು ಶೀಖ್ ಕಬಾಬ್, ಚಿಕನ್ ಪೆಪ್ಪರ್, ಇಲ್ಲಿರೋದು ಬಂಗಡೆ ಮಸಾಲ ಫ್ರೈ, ಇಲ್ಲಿರೋದು ಚಿಕನ್ ತಂದೂರಿ ಆ್ಯಂಡ್ ಇಲ್ಲಿ ಚಿಕನ್ ತವಾ ಫ್ರೈ ಇದೆ. ವಾ, ಇಷ್ಟೊಂದು ವೆರೈಟೀಸ್ನ ಟೇಸ್ಟ್ ಮಾಡ್ತೀನಿ. ಯಮ್ಮಿ ಆಗಿರ್ಬೋದು. ಶೀಖ್ ಕಬಾಬ್, ಗ್ರೀನ್ ಚಟ್ನಿನೂ ಕೊಟ್ಟಿದ್ದಾರೆ. ನೀವು ನಂಬ್ತಿರೋ ಇಲ್ವೋ, ಇದು ತುಂಬಾನೇ ಜ್ಯೂಸಿ ಆಗಿ ಟೆಂಡರ್ ಆಗಿ ಇದೆ. ಈ ತರ ಗ್ರೀನ್ ಚಟ್ನಿ ಜೊತೆಗೆ ತಿಂದ್ರೆ ತವಾ ಫ್ರೈ. ನಿಮಗೆ ಮಸಾಲೆ ಇಷ್ಟ ಆದ್ರೆ, ಆ ಟ್ಯಾಂಗಿ ಫ್ಲೇವರ್ ಇಷ್ಟ ಆದ್ರೆ ಇದು ಬೆಸ್ಟ್. ಪೆಪ್ಪರ್, ತಂದೂರಿ ಅಂದ್ರೆ ನನಗೆ ನಿಜವಾಗ್ಲೂ ಫೇವ್ರೇಟ್. ಆ್ಯಂಡ್ ಈ ಗ್ರೀನ್ ಚಟ್ನಿ ಜೊತೆಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ಥರ ಮಿಕ್ಸ್ ಮಾಡಿ ತಗೊಂಡು ದೊಣ್ಣೆ ಬಿರಿಯಾನಿ ಅಂದ್ರೆ ಬಿರಿಯಾನಿ ಇಲ್ಲದೆ ಇದ್ರೆ ಇದು ಕಂಪ್ಲೀಟ್ ಆಗುತ್ತಾ? ಬನ್ನಿ ಇವರ ಚಿಕನ್ ಹಾಗೆ ಮಟನ್ ಬಿರಿಯಾನಿ ಕೂಡ ಟ್ರೈ ಮಾಡೋಣ. ದೊಣ್ಣೆ ಬಿರಿಯಾನಿ ಸ್ಟೈಲ್ನ ಫೇಮಸ್ ಚಿಕನ್ ಹಾಗೆಯೇ ಮಟನ್ ಬಿರಿಯಾನಿ. ಬೋನಸ್ ಆಗಿ ಮೊಟ್ಟೆ ಒಂದು ಸಿಗುತ್ತೆ ಅಲ್ವಾ. ಚಿಕನ್ ಬಿರಿಯಾನಿ ಅಂಡ್ ಮಟನ್ ಬಿರಿಯಾನಿ ಇದು ಎರಡೂ ಹೋಗುತ್ತೆ ಇಲ್ಲಿ. ದೊಣ್ಣೆ ಬಿರಿಯಾನಿ ಅಂದ್ರೆ ನೋಡಿ ಈ ತರ ಇರುತ್ತೆ. ಮೊಟ್ಟೆ ಅಂತೂ ಕಂಪಲ್ಸರಿ, ಬೇಡ ಅಂತಲೂ ಕೊಡ್ತಾರೆ. ಇದು ಮಟನ್ ಬಿರಿಯಾನಿ. ಆ ಮಟನ್ ಪೀಸಸ್ ಎಷ್ಟು ಚೆನ್ನಾಗಿ ಕುಕ್ ಆಗಿತ್ತು ಗೊತ್ತಾ. ತುಂಬಾ ಸಾಫ್ಟ್ ಆಗಿ ಚ್ಯೂವಿ ಆಗಿತ್ತು. ನನಗಂತೂ ಮಟನ್ನು ಇಷ್ಟ, ಚಿಕನ್ ಕೂಡ ಇಷ್ಟ. ಇದರ ರೈಸ್ ಎಲ್ಲ ತುಂಬಾ ಫ್ಲೇವರ್ಫುಲ್ ಆಗಿ, ಬಾಸ್ಮತಿ ರೈಸ್ ಇರಲ್ಲ ಬಟ್ ಬೇರೆ ರೀತಿಯ ರೈಸ್ ಇರುತ್ತೆ. ಅದು ಬಿಡಿ ಬಿಡಿಯಾಗಿ ತುಂಬಾ ರುಚಿಯಾಗಿ ಇತ್ತು. ಅದ್ರ ಜೊತೆಗೆ ಒಂದು ಸ್ವಲ್ಪ ಮಟನ್ ಚಿಕನ್ ಪೀಸಸ್ ಹಾಗೆಯೇ ಮೊಟ್ಟೆ, ಅದ್ರ ಜೊತೆಗೆ ಒಂದು ಕರಿ ಹಾಗೆಯೇ ಮೊಸರು. ನೆಕ್ಸ್ಟ್ ಟೈಮ್ ನಿಮಗೇನಾದರೂ ಡಿಫ್ರೆಂಟ್ ಆಗಿರುವಂತಹ ಬಿರಿಯಾನಿನ ಟ್ರೈ ಮಾಡಬೇಕು ನಮ್ಮ ಉಡುಪಿನಲ್ಲಿ ಅಂದರೆ ಈ ಪ್ಲೇಸ್ಗೆ ಖಂಡಿತವಾಗ್ಲೂ ಬರಬೇಕು. ಹಾಗೆಯೇ ಇವರ ಶೀಖ್ ಕಬಾಬ್ನ ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಫೇವ್ರೆಟ್ ಹೋಟೆಲ್ ಯಾವುದು ಅನ್ನೋದನ್ನು ತಪ್ಪದೆ ತಿಳಿಸಿ. ಹಾಗೆಯೇ ಪಾರ್ಟ್ 2 ಬೇಕಾ? ಸೊ ಇವತ್ತಿನ ವಿಡಿಯೋದಲ್ಲಿ ನೀನೂಟ ಅಂದ್ರೆ ತಿಮ್ಮಪ್ಪ ಹೋಟೆಲ್, ಅದೇ ರೀತಿಯಲ್ಲಿ ಚಿಕನ್ ಅಂಡ್ ಮಟನ್ ಬಿರಿಯಾನಿಗೆ ಪಾಪ್ಯುಲರ್ ಆಗಿರುವಂತಹ ದೊಣ್ಣೆ ಬಿರಿಯಾನಿ, ಅದ್ರ ಜೊತೆಗೇನೆ ನಮ್ಮ ವೆಜ್ ಮೀಲ್ಸ್ಗೆ ಪಾಪ್ಯುಲರ್ ಅಂಡ್ ಫೇಮಸ್ ಪ್ಲೇಸ್ ವುಡ್ಲ್ಯಾಂಡ್ಸ್, ಈ ಮೂರು ಜಾಗವನ್ನು ನೋಡಿದ್ರ ಇನ್ನೇನ್ ಮಾಡ್ಬೇಕು, ತಪ್ಪದೆ ಈ ಪ್ಲೇಸ್ ನ ಉಡುಪಿನಲ್ಲಿ ಮಿಸ್ ಮಾಡದೆ ವಿಸಿಟ್ ಮಾಡಬೇಕು. ಓಕೆನಾ? ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಅಂಡ್ ಕಾಮೆಂಟ್. ಈ ತರದ ವಿಡಿಯೋಸ್ ಜೊತೆಗೆ ಬರ್ತಾನೆ ಇರ್ತೀನಿ. ಲಾಟ್ಸ್ ಆಫ್ ಲವ್. ಟಾಡಾ.